ನಮಸ್ಕಾರ. ಇದು ಆರೋಗ್ಯ ಮಂಥನ ಕಾರ್ಯಕ್ರಮ ಮಂಗಳೂರಿನ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಮಂಥನ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ರಾಘವೇಂದ್ರ ರಾವ್ ಅವರಿದ್ದಾರೆ. ನಾನು ಈ ಒಂದು ಮಾತುಕತೆಗೆ ಡಾಕ್ಟರ್ ರಾಘವೇಂದ್ರ ರಾವ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್, ಪ್ರೀತಿಯ ಸ್ವಾಗತಗಳು ಮತ್ತು ನಮಸ್ಕಾರಗಳು. ಇವತ್ತು ಡಾಕ್ಟರ್ ರಾಘವೇಂದ್ರ ರಾವ್ ಅವರು ಆಹಾರ ಮತ್ತು ಆರೋಗ್ಯ ಈ ವಿಚಾರವಾಗಿ ಮಾತಾಡಲಿಕ್ಕಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಇರುವಂಥ ವಿಚಾರ. ಡಾಕ್ಟರ್ ರಾಘವೇಂದ್ರ ರಾವ್ ಅವರು ಈ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಸ್ವಸ್ಥ ವೃತ್ತ ವಿಭಾಗದಲ್ಲಿ ಪ್ರೊಫೆಸರ್ ಮತ್ತು ವಿಭಾಗ ಮುಖ್ಯಸ್ಥರಾಗಿದ್ದಾರೆ. ಪ್ರಿವೆಂಟಿವ್ ಮೆಡಿಸಿನ್ ವಿಭಾಗದಲ್ಲಿ ಮಂಗಳೂರಿನ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ಈ ಒಂದು ಆಸ್ಪತ್ರೆಯ ಹಿರಿಯ ವೈದ್ಯರು ಮತ್ತು ಪ್ರೊಫೆಸರ್. ಇವತ್ತು ನಾನು ಈಗಾಗಲೇ ಹೇಳಿದಾಗೆ ಆಹಾರದ ಬಗ್ಗೆ ನಾವು ಮಾತನಾಡುವಂಥದ್ದು. ಆಹಾರ ಮತ್ತು ಆರೋಗ್ಯಕ್ಕೆ ಏನು ಸಂಬಂಧ, ಸಮತೋಲನಿತ ಆಹಾರ ಯಾವುದು, ಆಫ್ಟರ್ ಆಲ್ ಆಹಾರ ಅಂದರೆ ಏನು, ಎಲ್ಲ ವಿಚಾರಗಳನ್ನು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ. ಡಾಕ್ಟ್ರೆ, ನಾನು ಮೊದಲಾಗಿ ಅದೇ ಕೇಳುವಂಥದ್ದು, ಆಹಾರ ಈಗ ಒಂದು ಆಯುರ್ವೇದಿಕ್ ನಿಮ್ಮ ಒಂದು ಟರ್ಮ್ ಪ್ರಕಾರ ಆಯುರ್ವೇದ ಪರಂಪರೆ ಇರಬಹುದು ಅಥವಾ ಆಧುನಿಕ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಇರಬಹುದು. ಈ ಹಿನ್ನೆಲೆ ಒಳಗಡೆ ನೀವು ಆಹಾರವನ್ನು ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಿ? ಸಾಮಾನ್ಯ ಜನಸಾಮಾನ್ಯರ ಅಭಿಪ್ರಾಯ ಏನು ಅಂತಂದರೆ, ಆಹಾರ ಅಂದರೆ ನುಂಗುವುದು ಅಂತ, ತಿನ್ನುವುದೆಲ್ಲ ಆಹಾರ ಅಂತ ಆಗ್ತದೆ. ಕೈಗೆ ಸಿಗುವುದನ್ನೆಲ್ಲ ತಿನ್ನಬಹುದು ಅಂತ, ತಿನ್ನುವಂಥದ್ದೆಲ್ಲೂ ಆಹಾರ ಅಂತ. ಯಾಕಂದರೆ ಅದರ ಬೇಸಿಕ್ ಡೆಫಿನೇಷನ್ ಅತಿ ಇತಿ ಅನ್ನಂ ಅಂತ, ಅತಿ ಭೂತಾನಿ ಇತಿ ಅನ್ನಂ ಅಂತ ಇನ್ನೊಂದು ಉಪನಿಷತ್ತಿನ ವಾಕ್ಯ. ತಿನ್ನುವಂಥದ್ದು ಆಹಾರ. ಹಾಗಾದರೆ ತಿನ್ನುವುದೆಲ್ಲವೂ ಆಹಾರವೇ ಆಗೋದಾದರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಬರ್ತದೆ. ಯಾಕಂತಂದರೆ ಆಹಾರ ವಿಜ್ಞಾನ ಅಂತ ಕರಿತೀವಿ ನಾವು. ಆಹಾರ ವಿಜ್ಞಾನ ಅಂತ, ವಿಜ್ಞಾನ ಅಂತ ಕರಿಬೇಕಾದ್ರೆ ಕೇವಲ ನುಂಗುವುದು ಮಾತ್ರ ಅಂತ ಆಗೋದಿಲ್ಲ. ವಿಜ್ಞಾನ ಅಂದರೆ ಅದಕ್ಕೆ ಬೇಕಾದ ಬೇರೆ ಬೇರೆ ಅಂಶಗಳೆಲ್ಲ ಸೇರಿರಬೇಕು ಅಲ್ವಾ. ಹಾಗೆ ಆಹಾರ ವಿಜ್ಞಾನ ಅಂತ ಹೇಳುವಾಗ ಚರಕನ ಒಂದು ಮಾತು ನನಗೆ ನೆನಪಾಗ್ತದೆ. ಏನಂತಂದರೆ, ಆಹಾರ ಆಚಾರ ಚೇಷ್ಟ ಸುಖಾರ್ಥಿ ಪ್ರೇತ್ಯ ಚೇಹಚ ಪರಂ ಪ್ರಯತ್ನ ಮಾತಿಷ್ಟೇತು ಬುದ್ಧಿಮಾನ್ ಹಿತ ಸೇವನೆ ಅಂತ ಒಂದು ಸೂತ್ರ. ಇದು ನಮಗೆ ಮಾರ್ಗದರ್ಶನ ಕೊಡುವಂಥದ್ದು ಚರಕ ಸಂಹಿತೆ. ಏನಂತಂದರೆ, ಆಹಾರ ಆಚಾರ ಮತ್ತು ಅವರ ಕ್ರಿಯೆಗಳಲ್ಲಿ ಇಹವನ್ನು ಮತ್ತು ಪರವನ್ನು ಬಯಸುವಂಥವನು ಅವನು ಪ್ರಯತ್ನಪೂರ್ವಕವಾಗಿ ಮುಂದುವರಿಬೇಕು. ಹಾಗೆ ಮುಂದುವರೆದವನು ಬುದ್ಧಿವಂತ ಅಂತ ಸಾಮಾನ್ಯ ಮೇಲ್ನೋಟದ ಅರ್ಥ. ಆದರೆ ಈ ಅರ್ಥ ಸಾಲದು. ಈ ಅರ್ಥ ಸಾಲದು. ಯಾಕಂತಂದ್ರೆ ಪ್ರಶ್ನೆ ಬರುತ್ತೆ, ಬುದ್ಧಿವಂತನಿಗೆ ಮಾತ್ರ, ದಡ್ರಿಗಿಲ್ವಾ, ಜನಸಾಮಾನ್ಯರಿಗಿಲ್ವಾ ಅಂತ ಬರ್ತದೆ. ಅದಕ್ಕೆ ಇನ್ನೊಂಥರ ಅರ್ಥ ಮಾಡ್ಬೋದು. ಏನಂತಂದ್ರೆ, ತನಗೂ ಇಹಪರ, ತನಗೂ ಮತ್ತು ಪರರಿಗೂ ಹಿತವನ್ನು ಬಯಸುವಂಥವನು ಆಹಾರದ ಉತ್ಪಾದನೆ, ಆಹಾರದ ವಿತರಣೆ ಮತ್ತು ಆಹಾರದ ಸೇವನೆ, ಈ ಮೂರು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಡ್ಕೊಳ್ತಾ ಆಹಾರವನ್ನು ಸೇವಿಸಿದಾಗ ಅವನು ಬುದ್ಧಿವಂತನಂತ. ಅವನು ಬುದ್ಧಿವಂತನ ಅನಿಸ್ಕೊಳ್ತಾನೆ. ಅಂದರೆ ಬುದ್ಧಿವಂತನಾದವನು ಹಾಗೆ ಎಣಿಸ್ಕೊಳ್ತಾನೆ ಅಂತ. ಅಂದರೆ ಏನದರ ಅರ್ಥ? ಇಲ್ಲಿ ಸಾಮಾಜಿಕ ಕಲ್ಪನೆ ಉಂಟು. ಆಹಾರ ನಾವು ಎಣಿಸಿದಾಗ ಬರೀ ವೈಯಕ್ತಿಕ ಕಲ್ಪನೆ ಅಲ್ಲ, ಸಮಾಜದ ಇಹಪರ ಅಂತ ಹೇಳಿರೋದ್ರಿಂದ ಸಾಮಾಜಿಕ ಕಲ್ಪನೆಯೂ ಉಂಟು. ಹಾಗಾಗಿ ಆಹಾರ ನಾನು ತಗೊಳ್ಳುವಾಗ ಸಮಾಜದ ಕಲ್ಪನೆ ಬರಬೇಕೇನು ಅಂತಂದರೆ, ಇದು ನಾನು ಬಿಸಾಡಿದರೆ ಇನ್ನೊಬ್ಬರ ಆಹಾರ ನಾನು ಬಿಸಾಡಿದ ಹಾಗೆ, ಕಸಿದುಕೊಂಡಾಗೆ, ಇದೊಂಥರ ಸಾಮಾಜಿಕ ದ್ರೋಹ. ಹಾಗೆ ಸಾಮಾನ್ಯ ಮನೆಗಳಲ್ಲಿ ಹೇಳ್ತಿರ್ತೀವಿ ನಾವು, ಹೊಟ್ಟೆ ಬಿರಿಯುವಷ್ಟು ತಿನ್ಬೇಡ, ಮತ್ತೆ ಎಷ್ಟು ಹಾಕೊಂಡಿದ್ದು ಅಷ್ಟು ಪೂರ್ತಿ ತಟ್ಟೆ ಖಾಲಿ ಮಾಡು, ಬಿಸಾಡಬೇಡ ಅಂತ ಹೇಳ್ತೀವಿ. ಯಾಕಂದ್ರೆ ಬಿಸಾಡಿರುವಂತ ಅನ್ನ ಇನ್ನೊಬ್ಬರ ಆಹಾರ ಆಗುವಂತದ್ದಿತ್ತು. ಹಾಗೆ ಆಹಾರ ಅನ್ನ ಬ್ರಹ್ಮ ಅಂತ ಹೇಳ್ತೇವೆ, ಅನ್ನಂ ಪರಬ್ರಹ್ಮ ಅಂತ ಹೇಳ್ತೀವಿ. ಹಾಗೆ ನಮ್ಮಲ್ಲಿ ಇನ್ನು ಹಿರಿಯರಲ್ಲೆಲ್ಲ ಒಂದು ಕಲ್ಪನೆ ಇತ್ತು. ಹಳೆ ಕಾಲದಲ್ಲೆಲ್ಲ ಒಂದು ಅಗಳು ಅನ್ನ ಆಚೆ ಬಿದ್ದರೂ ಕೂಡ ಖಂಡಿತ ತಟ್ಟೆಗೆ ತಿರುಗಿ ಹಾಕೊಂಡು ಊಟ ಮಾಡೋದು. ಯಾಕಂತಂದ್ರೆ ಒಂದು ಅಗುಳನ್ನು ಕೂಡ ನಾವು ಬಿಸಾಡಬಾರ್ದು, ವೇಸ್ಟ್ ಮಾಡಬಾರ್ದು ಅಂತ ಅದು ಉದ್ದೇಶ ಅಷ್ಟೇ. ನೀವು ಬೇಕಾದ್ರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಹಾಕಿ ಅಥವಾ ಇನ್ನೊಬ್ಬರ ಹಸಿದವರಿಗೆ ಕೊಡಿ, ಅದೆಲ್ಲ ತೊಂದರೆ ಇಲ್ಲ. ಆದ್ರೆ ಅನ್ನ ತಗೊಂಡಿದ್ದು ಬಿಸಾಡಬಾರ್ದು ಅಂತ ಯಾಕಂದ್ರೆ ಅನ್ನಂನ ಪರಿಚಕ್ಷಿತ ಅಂತ ನಿಯಮಗಳು ಬರುವಂಥದ್ದು. ಆಹಾರದ ತಗೊಳ್ಳುವಾಗ ಅನ್ನಂನ ನಿಂದ್ಯಾತು, ಅನ್ನವನ್ನು ಬೈಬೇಡ, ನ ಪರಿಚಕ್ಷಿತ, ಅನ್ನವನ್ನು ಬಿಸಿಡಬೇಡ, ಅನ್ನಂ ಬಹುಕುರ್ವೀತ, ಅನ್ನವನ್ನು ಜಾಸ್ತಿ ಮಾಡು, ಅಂದ್ರೆ ಹಂಚಬೇಕು ಅಂತ. ನೀನೊಬ್ಬನೇ, ಆಗಲೇ ಹೇಳಿದೆ, ಸಾಮಾಜಿಕ ಕಲ್ಪನೆ ಉಂಟು ಇಲ್ಲಿ. ನೀನೊಬ್ಬನೇ ತಿಂದು ಸಾಮಾನ್ಯ ಮನೆಗಳಲ್ಲಿ ಬೈಯೋದುಂಟು. ಒಬ್ಬರೇ ಊಟ ಮಾಡ್ತಾ ಕೂತ್ಕೊಂಡ್ರೆ ಏನು ಭೂತ ಥರ ಒಬ್ಬನೇ ಕೂತ್ಕೊಂಡು ಊಟ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಯಾಕೆಂತಂದ್ರೆ ಇದು ಸಮಾಜ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು, ನೀವು ಬೇಕಾದವ್ರಿಗೆ ಹಂಚಿ ತಿನ್ನಬೇಕು ಅನ್ನೋಂಥ ಕಲ್ಪನೆ ಆಹಾರದ್ದು. ಇದು ನಮ್ಮಲ್ಲಿ ನಾವು ಹೇಳುವಂಥ ವಿಚಾರ. ಈಗ ಡಾಕ್ಟ್ರೆ, ಹಾಗಿದ್ದರೆ ಈಗ
ಆಯುರ್ವೇದದ ಹಿನ್ನೆಲೆಯಲ್ಲಿ ಆಹಾರ ಅಂತ ಹೇಳಿದ್ರೆ ಅದು ಯಾವೆಲ್ಲ ಅಂಶಗಳನ್ನು ಒಳಗೊಂಡಿರಬೇಕು? ಆಹಾರ ಅನ್ನುವಂಥದ್ದು ಹೇಳುವಾಗ ಕನಿಷ್ಠ 6 ಅಂಶಗಳಿಂದ ಕೂಡಿರಬೇಕು. 6 ಅಂಶಗಳಿಂದ ಕೂಡಿರಬೇಕು. ಏನು ಅಂತಂದ್ರೆ ಮೊದಲನೇದು ಆಹಾರ ನಮಗೆ ಅದರ ಸ್ವಭಾವ ಪರಿಚಯ ನಮಗೆ ಆಗಿರಬೇಕು. ಆಹಾರದ ಪರಿಚಿತ ಆಹಾರವನ್ನು ತಗೊಳ್ಳುವಂಥದ್ದು ಮೊದಲನೇದು, ನಮಗೆ ಗೊತ್ತಿರುವಂಥದ್ದು, ನಮಗೆ ನೋಡಿ ನಾವು ಮೊದಲಿನ ಅಭ್ಯಾಸ ಇರುವಂಥದ್ದು, ಮನೆಗಳಲ್ಲಿ ನಮ್ಮಲ್ಲಿ ಅಭ್ಯಾಸ ಇರುವಂಥ ಆಹಾರಗಳು ಇತ್ಯಾದಿ. ಅದರ ಸ್ವಭಾವ ನಮಗೆ ಏನಾಗ್ತದೆ ಈ ಆಹಾರ ತಗೊಂಡ್ರೆ, ಉದಾಹರಣೆಗೆ ಮಜ್ಜಿಗೆ ತಗೊಂಡ್ರೆ ಗಂಟ್ಲು ಕಟ್ತದೆ, ಮಜ್ಜಿಗೆ ತಗೊಂಡ್ರೆ ಗಂಟ್ಲು ಕಟ್ತದೆ. ಊಟದ ನಡುವೆ ಕೋಲ್ಡ್ ನೀರು ಕುಡಿದ್ರೆ ಗಂಟ್ಲು ಕಟ್ತದೆ, ಕಫ ಜಾಸ್ತಿ ಆಗ್ತದೆ. ಅರ್ಥ ಆಯ್ತಾ? ಅಂದರೆ ಯಾವುದರ ಜೊತೆಯಲ್ಲಿ ತಗೊಳ್ಬೇಕು, ಯಾವುದರ ಜೊತೆಯಲ್ಲಿ ತಗೊಳ್ಬಾರ್ದು, ಈ ಥರದ್ದೆಲ್ಲ ಕಲ್ಪನೆ ನಮಗೆ ಮನೆಯಲ್ಲಿ ಸಾಧಾರಣ ಹೇಳ್ಕೊಟ್ಟಿರ್ತಾರೆ ಸಾಮಾನ್ಯವಾಗಿ. ಅದನ್ನು ಮರೆತಾಗ ಅಥವಾ ಅದನ್ನು ಹೇಳದೇ ಇದ್ದಾಗ ಮತ್ತು ಮನೆಯವರು ನಮಗೆ ಅದು ಸಮಸ್ಯೆಗಳಾಗ್ತದೆ. ಹಾಗೆ ಪರಿಚಯ ಇರಬೇಕು, ದ್ರವ್ಯದ ಪರಿಚಯ, ಯಾವ ಥರ ತಗೊಳ್ಬೇಕು ಏನು ಅನ್ನೋಂಥದ್ದು. ನಾವು ಏನು ಸೇವನೆ ಮಾಡ್ತಾ ಇದ್ದೇವೆ ಮತ್ತು ಅದು ಏನು ಅನ್ನೋ ಬಗ್ಗೆ ಪರಿಚಯ ಇರಬೇಕು. ಇನ್ನು ಎರಡನೇದು, ಆಹಾರ ತಗೊಂಡಿರುವಂಥ ಆಹಾರ ಯಾವುದೇ ಎಡರು ತೊಡರುಗಳಿಲ್ಲದೆ ಪಚನ ಆಗಬೇಕು. ಡೈಜೆಷನ್ ಆಗಬೇಕು, ಕರೆಕ್ಟಾಗಿ ಡೈಜೆಷನ್ ಆಗಬೇಕು, ಪಚನ ಚೆನ್ನಾಗಿ ಆಗಬೇಕು. ಈಗ ಒಂದೊತ್ತು ಸಾಮಾನ್ಯ ಒಂದು ಸಣ್ಣ ಮಕ್ಕಳಿಗೆ ಒಂದು ಹಾಡು ಹೇಳ್ಕೊಡೋದುಂಟು ಶಾಲೆಯಲ್ಲಿ, ಗಣೇಶ ಬಂದ ಹತ್ತಿಲಾಡು ತಿಂದ ಅಂತೇಳಿ, ಹೊಟ್ಟೆ ನೋವಿಂದ ಅಮ್ಮ ಬೆಣ್ಣೆ ಕೊಟ್ಟಳು, ಮತ್ತು ಬೇಕೆಂದ ಅಮ್ಮ ಪೆಟ್ಟು ಕೊಟ್ಟಳು ಅಂತ. ಇದರಲ್ಲಿ ಈ ಸಣ್ಣ ಮಕ್ಕಳಿಗೆ ಹೇಳುತ್ತ ಇದರಲ್ಲಿ ತುಂಬಾ ವಿಷಯಗಳುಂಟು. ಅದರಲ್ಲಿ ಒಂದು, ಹೊಟ್ಟೆ ಬಿರಿಯುವಷ್ಟು ತಿನ್ನಬಾರದು. ಯಾಕಂದ್ರೆ ಹೊಟ್ಟೆ ನಾವು ಈ ಊಟ ಮಾಡಿರ್ತೀವಿ, ನಮಗದು ಪಚನ ಆಗೋದೇ ಗೊತ್ತಾಗುದಿಲ್ಲ ಸರಿಯಾಗಿದ್ರೆ, ಅಲ್ವಾ? ಅಂದ್ರೆ ನಾವು ತಿಂದದ್ದು ಆಹಾರ ಪಚನ ಆಗುವಾಗ ನಮಗದರ ಗಮನವೇ ಬರುದಿಲ್ಲ. ಪಚನ ಸರಿ ಆಗಲಿಲ್ಲ ಅಂತಂದಾಗ ಮಾತ್ರ ನಮಗೆ ಹೊಟ್ಟೆ ನೋವು, ವೇದಿಯೋ, ವಾಂತಿಯೋ, ಮತ್ತೊಂದು ಮಗದೊಂದು ಶುರು ಆಗ್ತದೆ. ಅಂದರೆ ಆಹಾರ ತಿಂದಿರುವಂಥ ಪದಾರ್ಥ ಏನು ತೊಂದರೆ ಇಲ್ಲದಾಗೆ ಪಚನ ಆಗಬೇಕು. ಪಚನ ಆದ ನಂತರ ಇನ್ನು ಉಂಟು, ಪಚನ ಆದ ನಂತರ ಶರೀರದ ಎಲ್ಲ ಧಾತುಗಳು ಅಂತಂದರೆ ಶರೀರವನ್ನು ಮೇಂಟೈನ್ ಮಾಡ್ತಾರೆ ಎಲ್ಲ ಟಿಶ್ಯೂಸ್ ಅಂತ ಏನು ಹೇಳ್ತೀವಿ, ಸೆಲ್ಸು, ಟಿಶ್ಯೂಸು, ಸಿಸ್ಟಮ್, ಇಡೀ ಸಿಸ್ಟಮ್ಗೆ ಯಾವ ಸಿಸ್ಟಮ್ಗೂ ಅದು ತೊಂದರೆ ಆಗೋ ಥರದಲ್ಲಿ ಇರಬಾರ್ದು. ಯಾವ ಸಿಸ್ಟಮ್ಗೂ ತೊಂದರೆ ಆಗಬಾರ್ದು. ಈಗ ಇದು ತಗೊಂಡು ಇದಕ್ಕೆ ಒಳ್ಳೇದು, ಮತ್ತೊಂದಕ್ಕೆ ಆಗುದಿಲ್ಲ. ನಾಲಿಗೆಗೆ ರುಚಿ ಅಂತ ಹೇಳಿ ತಕೊಂಡ್ರೆ ಅದು ದೇಹಕ್ಕೆ ಇದಾಗಲಿಕ್ಕೆ ಸಾಧ್ಯತೆ ಇರುವುದಿಲ್ಲ. ಅಲ್ಲೇ ಹಾಗಾಗಿ ಇಲ್ಲಿ ಬರೇ ಸುಖ ಮಾತ್ರ ನೋಡುದಿಲ್ಲ, ಹಿತವನ್ನು ನೋಡಬೇಕು. ಹಾಗಾಗಿ ಹಿಂದೆ ನಾನು ಹೇಳಿದ್ದು ಬುದ್ಧಿಮಾನ್ ಹಿತಸೇವನೆಯಲ್ಲಿ ಪ್ರಯತ್ನ ಮಾಡಬೇಕು ಅಂತ. ಸುಖ ಬಾಯಿನ ನಾಲಿಗೆ ರುಚಿಗಾಗಿ ಪ್ರಯತ್ನ ಮಾಡಿ ಅಂತ ಹೇಳಿಲ್ಲ. ತಗೊಂಡ ನಂತರದಲ್ಲೂ ನಮಗೆ ಎಲ್ಲ ಜೀವಕೋಶಗಳಿಗೂ ತೊಂದರೆ ಆಗದ ರೀತಿ ಅಂತೇಳಿ ಅದು ಪೋಷಣೆ ಮಾಡೋ ಥರದಲ್ಲಿ ಇರಬೇಕು. ಇದು ಮೂರನೇದು. ಇದು ನಾಲ್ಕನೇದು ಬಂದ್ಬಿಟ್ಟು, ಆಹಾರ ಯಾವ ಮಾರ್ಗದಲ್ಲಿ ಹೋಗ್ತದೋ ಆ ಮಾರ್ಗಗಳಲ್ಲಿ ಅದು ತೊಂದರೆ ಉಂಟು ಮಾಡಿದ್ರೆ ನಿಲ್ಲಬಾರ್ದು. ನಾವು ಸೇವಿಸಿದಂಥ ಆಹಾರ ಒಂದು ಜಾಗದಲ್ಲಿ ಅಂತ ನಾವು ನೋಡುವಂಥದ್ದು ಬಾಯಿಂದ ಗುದ್ದದವರೆಗಿನ ಮಾರ್ಗ ಮಾತ್ರ ಅಲ್ಲ, ಇನ್ನು ಬೇರೆ ಮಾರ್ಗಗಳು, ಧಾತುಗಳ ರಸರಕ್ತ ಆಯಿತು, ಟ್ರಾನ್ಸ್ಫಾರ್ಮೇಷನ್ ಆಯಿತು, ಟ್ರಾನ್ಸ್ಫಾರ್ಮೇಷನ್ ಆಗಿರುವಂಥ ಪದಾರ್ಥವು ನಿಲ್ಲಬಾರ್ದು, ಓಡಾಡ್ತಾ ಇರಬೇಕು. ಅರ್ಥ ಆಯ್ತಾ? ಆಹಾರ ಹೇಗೆ ಮೇಲಿಂದ ಕೆಳಗೆ ಪಚನ ಆಗ್ತಾ ಬರ್ತದೆ, ಅದು ಅಗ್ನಿಯಿಂದ ಜೀರ್ಣ ಆದ ನಂತರದಲ್ಲಿ ಶರೀರದ ಒಳಗಡೆ ಇದ್ದ ಅಗ್ನಿಯಿಂದ ಜೀರ್ಣ ಆದಮೇಲೆ ಅದರಿಂದ ಬಂದಂಥ ಧಾತು ಅಂಶಗಳು ಇಡೀ ಶರೀರದಲ್ಲಿ ಹರಡ್ತಾ ಹೋಗಬೇಕು. ಎಲ್ಲಿ ನಿಲ್ತದೋ ಅಲ್ಲಿ ಕಾಯಿಲೆ ಬರ್ತದೆ. ನಿಮ್ಮ ಹೈವೇನಲ್ಲಿ, ರೋಡ್ಗಳಲ್ಲಿ ವೆಹಿಕಲ್ಸ್ ಹೋಗ್ತಾ ಇದ್ರೆ ಏನೋ ತೊಂದರೆ ಇಲ್ಲ. ಎಲ್ಲಾದ್ರೂ ಒಂದು ಕಡೆ ಟ್ರಾಫಿಕ್ ಜಾಮ್ ಆಯ್ತು ಅಂತಂದ್ರೆ ಆ ಮೇನ್ ರೋಡ್ ಇಂದ ಹಿಡಿದು ಒಳ ರಸ್ತೆ, ಆ ರಸ್ತೆ, ಈ ರಸ್ತೆ ಎಲ್ಲ ಜಾಮ್ ಆಗ್ತಾ ಹೋಗ್ತದೆ. ಈ ಕಾನ್ಸೆಪ್ಟ್ ಇಲ್ಲಿ. ಹಾಗೆ ಹೋಗುವಂತ ಮಾರ್ಗಗಳೇನಿದೆ, ಆಹಾರ ಪಚನ ಆಗಿ ಹೋಗುವಂತ ಮಾರ್ಗಗಳು ಎಲ್ಲೂ ಬ್ಲಾಕ್ ಆಗಬಾರ್ದು. ಆ ತರ ಸ್ವಭಾವ ಆಹಾರದಲ್ಲಿ ಇರಬೇಕು. ಬ್ಲಾಕ್ ಆಗದೇ ಇರುವಂತ ಸ್ವಭಾವ ಆಹಾರದಲ್ಲಿ ಇರಬೇಕು. ಒಂದು. ಇನ್ನು ನಾಲ್ಕನೇದು, ತಗೊಂಡಿರುವಂತ ಆಹಾರ ಅಗ್ನಿಯನ್ನು ಕುಂದಿಸುವ ರೀತಿಯಲ್ಲಿ ಇರಬಾರ್ದು. ಅಗ್ನಿ ಅಂತಂದ್ರೆ ಪಚನ ಶಕ್ತಿ ಕಡಿಮೆ ಆಗೋ ಥರದಲ್ಲಿ ಇರಬಾರ್ದು. ಈಗ ನಾವೊಂದು ಏನೋ ಒಂದು ಸ್ವಲ್ಪ ಆಹಾರ ತಗೊಂಡಿದ್ದೀವಿ, ಬೆಳಿಗ್ಗೆ ಒಂದು 7 ಗಂಟೆಗೆ ತಗೊಂಡಿದ್ದೀವಿ, ಮತ್ತು 8 ಗಂಟೆಗೆ ತಗೊಂಡಿದ್ದೆ ಅಂತ ತಿಳ್ಕೊಳ್ಳಿ. ಸಾಮಾನ್ಯ 12 ಗಂಟೆ, ಒಂದು 3 ರಿಂದ 4 ಗಂಟೆ, 4:15 ಗಂಟೆ ಒಳಗೆ ಜೀರ್ಣ ಆಗ್ತದೆ, ಅದು ನಮಗೆ ಗೊತ್ತುಂಟು. ಅಷ್ಟೊಳಗೆ ಜೀರ್ಣ ಆಗಲಿಲ್ಲ, ಅದು ಹೊಟ್ಟೆ ಭಾರ ಅನಿಸುತ್ತೆ, ಪದಾರ್ಥ ಇನ್ನು ಮತ್ತೆ ಊಟ ಕೊಟ್ಟರು ಬೇಡ ಅನಿಸುತ್ತೆ. ಆದರೆ ಅಲ್ಲಿ ನಾವೇನಾದರೂ ಎಚ್ಚರ ತಪ್ಪಿ ತಿಂದರೆ ಅದು ಕಾಯಿಲೆಗೆ ಕಾರಣ ಆಗ್ತದೆ. ಹಾಗೆ ಪೂರ್ಣ ಅಂದರೆ ಪಚನ ಶಕ್ತಿಯನ್ನು ಹಾಳು ಮಾಡದ ರೀತಿಯ ಆಹಾರ ಇರಬೇಕು. ಯಾಕಂದರೆ ಕೊನೆಗೂ ಚಿಕಿತ್ಸೆ ಇರುವಂಥದ್ದು ಅಗ್ನಿ ಚಿಕಿತ್ಸೆ ಅಂತಲೇ ಕರೆಯೋದು ನಾವು. ಶರೀರದಲ್ಲಿರುವಂಥ ಪಚನ ಶಕ್ತಿಯನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದೇ ನಿಜವಾದ ಚಿಕಿತ್ಸೆ ಅಂತ ಆಚಾರ್ಯರ ಮತ. ಹಾಗಿದ್ರೆ
ಆಹಾರ ಎಲ್ಲ ವಿಚಾರಗಳನ್ನು ಎಲ್ಲ ಒಳಗೊಂಡಿದೆ. ವಿಚಾರಗಳು ಇರಬೇಕು. ಈಗ ಆಹಾರ ಮತ್ತು ಆರೋಗ್ಯಕ್ಕೆ ಬರುವಾಗ ಯಾವ ರೀತಿ ಅದು ಸಂಬಂಧ ಅಥವಾ ತಾಳಮೇಳ? ಇಲ್ಲಿ ಒಂದು ಮಾತು ನಾನು ಹೇಳಬೇಕಾಗ್ತದೆ. ಏನಂತಂದರೆ ಹಿತಾಶಿ ಸ್ಯಾತ್ ಮಿತಾಶಿ ಸ್ಯಾತ್ ಕಾಲಭೂಜಿ ಜಿತೇಂದ್ರಿಯ ಅಂತ ಒಂದು ಸಣ್ಣ ಸೂತ್ರ. ಏನು ಸರ್? ಹಿತವಾಗಿರುವಂಥದ್ದನ್ನು ಉಣ್ಣಬೇಕು, ಅದು ಮಿತವಾಗಿರಬೇಕು, ಸಕಾಲದಲ್ಲಿ ತಿನ್ನಬೇಕು, ಟೈಮ್ಲಿ ಅಂತಂದ್ರೆ ಗಡಿಯಾರ ನೋಡ್ಕೊಂಡಲ್ಲ, ಈ ಗಡಿಯಾರ ನೋಡ್ಕೊಂಡು, ಇಲ್ಲೇ ಗಡಿಯಾರ ನೋಡ್ಕೊಂಡು. 12 ಗಂಟೆ ಆಯ್ತು ನಂದು ಊಟ ಟೈಮ್ ಆಯ್ತು ಅಂತಲ್ಲ, 12 ಗಂಟೆ ಆಯ್ತು, ಹೌದು ನಿನಗೆ ಹಸಿವಾಗ್ತಾ ಇದೆಯಲ್ಲ, ಬಯಲಾಜಿಕಲ್ ಕ್ಲಾಕ್ ಅಂತ ಹೇಳಿ ಅರ್ಥ. ಒಂದು ಇಷ್ಟು ಮಾಡ್ಕೊಳ್ತಾ ಇದು ಅಗ್ನಿ ಹಾಳಾಗದಾಗೆ ನೋಡ್ಕೊಳ್ಬೇಕಂತ ಆಗ್ಲೇ ಹೇಳಿದ್ದೆ. ಈ ಥರದ ಆಹಾರ ತಗೊಂಡ ನಮಗೆ ಕಾಲಭೋಜಿ ಜಿತೇಂದ್ರಿಯ, ಅದ್ರ ಮೇಲೆ ಕಂಟ್ರೋಲ್ ಇರಬೇಕು. ರುಚಿಯಾಗಿದೆ ಅಂತ ಒಂದು ಸ್ವಲ್ಪ ಜಾಸ್ತಿ ತಿನ್ನೋದು, ಅದು ಅಂದರೆ ಎಷ್ಟು ಬೇಕೋ ಅಷ್ಟು ಅಂತ ಅದರ ಅರ್ಥ. ಮಿತವಾಗಿರ್ಬೇಕು ಆಹಾರ, ಮಿತವಾಗಿರ್ಬೇಕು. ತಗೊಳ್ಳುವಂಥ ಆಹಾರ ಹಿತವಾಗಿರಬೇಕು, ಸುಖವಾಗಿರ್ಬೇಕು ಅಂತ ಹೇಳಿಲ್ಲ. ಸುಖ ಅಂತಂದ್ರೆ ಸುಷ್ಟು ಖಾನಿ ಇತಿ ಸುಖಂ. ಖಾ ಅಂತಂದ್ರೆ ಇಂದ್ರಿಯಗಳು, ಇಂದ್ರಿಯಗಳಿಗೆ ನೀವು ಯಾವುದು ಪ್ರಿಯವಾಗುದು ಕೊಡ್ತೇವೆ ಅದು ಸುಖ ಆಗ್ತದೆ. ಅದರ ಸುಖ ಪಡಬೇಡಿ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ಒತ್ತು ಜಾಸ್ತಿ ಕೊಡಬೇಡಿ ಅಂತ. ಹಿತಕ್ಕೆ ಇಂಪಾರ್ಟೆನ್ಸ್, ಹಿತಮಿತವಾಗಿರಬೇಕು. ಎಸ್, ಎಕ್ಸಾಕ್ಟ್ಲಿ. ಮತ್ತೆ ಟೈಮ್ಲಿ. ಹೌದು, ಟೈಮ್ಲಿ ಅಂತ ಹೇಳಿದ್ರೆ ಹಸಿವಾದ ಸಂದರ್ಭದಲ್ಲಿ ಊಟ ಮಾಡಬೇಕು. ಯಾಕಂತಂದ್ರೆ ಅಲ್ಲಿ ರೋಗಕ್ಕೂ ಮತ್ತು ಆರೋಗ್ಯಕ್ಕೂ ಕಾರಣ ಆಹಾರವೇ. ರೋಗಕ್ಕೂ ಆರೋಗ್ಯಕ್ಕೂ ಕಾರಣ ಆಹಾರವೇ. ಆಹಾರ ಸಂಭವಂ ವಸ್ತು ರೋಗಾಶ್ಚಾಹಾರ ಸಂಭವಾಹ. ನನಗೆ ಒಂದೊಂದು ಸೂತ್ರ ಹೇಳ್ತಿದ್ದೀನಿ ಅಂತಂದ್ರೆ ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ. ಆಹಾರಕ್ಕೂ ರೋಗಕ್ಕೂ ಮತ್ತು ಆರೋಗ್ಯಕ್ಕೂ ಎರಡಕ್ಕೂ ಆಹಾರವೇ. ಆಹಾರದ ಈ ಹೇಳಿರುವಂಥ ಪ್ರಿನ್ಸಿಪಲ್ಸ್ ಅಪ್ಲೈ ಮಾಡ್ತಾ ಹೋದ್ರೆ ಆರೋಗ್ಯ ಸಿಗುತ್ತೆ. ಇದನ್ನ ಅಪ್ಲೈ ಮಾಡಲಿಲ್ಲ ಅಂದ್ರೆ ರೋಗ ಸಿಗುತ್ತೆ. ಊಟ ಬಲ್ಲವನಿಗೆ ರೋಗವಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಇದು ಡಾಕ್ಟರ್, ನಾವು ಸಣ್ಣದು ವಿರಾಮ ತಗೊಳ್ಳುವ. ವೀಕ್ಷಕರು, ಈ ಒಂದು ಮಾತುಕತೆಯಲ್ಲಿ ನಾವು ಸಣ್ಣ ಬ್ರೇಕ್ ತಗೊಳ್ತಾ ಇದ್ದೇವೆ. ಬ್ರೇಕ್ನ ನಂತರ ಈ ಮಾತುಕತೆ ಮತ್ತೆ ಮುಂದುವರಿತದೆ. ಎಸ್ ವೀಕ್ಷಕರೇ, ಆರೋಗ್ಯ ಮಂಥನ ಈ ಒಂದು ಮಾತುಕತೆಯನ್ನು ನಾನು ಮತ್ತೆ ಮುಂದುವರಿಸಿದ್ದೇನೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಡಾಕ್ಟರ್ ರಾಘವೇಂದ್ರ ರಾವ್ ಅವರು, ಮಂಗಳೂರಿನ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರೊಫೆಸರ್ ಮತ್ತು ವಿಭಾಗ ಮುಖ್ಯಸ್ಥರು, ಸ್ವಸ್ಥ ವೃತ್ತ ವಿಭಾಗ ಅಂದರೆ ಪ್ರಿವೆಂಟಿವ್ ಮೆಡಿಸಿನ್ ವಿಭಾಗದಲ್ಲಿ ಪ್ರೊಫೆಸರ್ ಮತ್ತು ವಿಭಾಗ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ರಾಘವೇಂದ್ರ ಅವರು ಈ ಮಾತುಕತೆಯಲ್ಲಿ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಬ್ರೇಕ್ಗಿಂತ ಮೊದಲು ಅವರು ಆಹಾರ ಅಂದರೆ ಅದು ಯಾವ ರೀತಿ ಇರಬೇಕು ಮತ್ತು ಆಹಾರದ ಗುಣಲಕ್ಷಣಗಳೇನು ಮತ್ತು ಯಾವ ಸಂದರ್ಭದಲ್ಲಿ ನಾವು ಆಹಾರವನ್ನು ಸೇವಿಸಬೇಕು ಮತ್ತು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಎಲ್ಲ ವಿಚಾರಗಳನ್ನು ಮಾತಾಡಿದರು. ನಾನು ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ಡಾಕ್ಟರ್ ನಾನು ಕೇಳುವಂಥದ್ದು ದ್ರವ್ಯ ಆಧಾರಿತ ಆಹಾರದ ಏನು ಅದು ಸಮತೋಲನದ ಸಿದ್ಧಾಂತ ಏನು ಅಂತ. ಸಾಮಾನ್ಯ ಇದಕ್ಕೆ ನಾವು ಬ್ಯಾಲೆನ್ಸ್ ಡಯಟ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಡಯಟ್ ಅಂದ ತಕ್ಷಣ ನಮಗೆ ಇದರಲ್ಲಿ ಇಷ್ಟು ಪ್ರೋಟೀನ್ ಇರಬೇಕು, ಇಷ್ಟು ಫ್ಯಾಟ್ ಇರಬೇಕು, ಇಷ್ಟು ಕಾರ್ಬೋಹೈಡ್ರೇಟ್, ಈ ಥರದ ಕಲ್ಪನೆ ನಮಗೆ ಸಾಮಾನ್ಯ ಇರುವಂಥದ್ದು. ಇದು ದ್ರವ್ಯಾಧಾರಿತವಾಗಿರುವಂಥದ್ದು. ಸರಿ, ಇಷ್ಟ ಪ್ರಮಾಣದಲ್ಲಿ ಇರಬೇಕು ಅಂತ. ಯಾರಿಗೆ ಏನು ಎಷ್ಟು ಅನ್ನೋಂಥದ್ದು ಆಮೇಲಿನ ಪ್ರಶ್ನೆ. ಯಾಕಂತಂದರೆ ಈ ಇದು ಕೊನೆಗೆ ಏನಂತಂದ್ರೆ ಇದೊಂದು ಮಾರ್ಗದರ್ಶನ ಮಾತ್ರ. ಈ ಪುಸ್ತಕದಲ್ಲಿ ಹೇಳಿರುವಂಥ ವಿಚಾರಗಳು ಮತ್ತೊಂದು ಎಲ್ಲವೂ ಏನಿದೆ ಇದು ಮಾರ್ಗದರ್ಶನಗಳು. ಅಲ್ಲಿ ಕೊನೆಯಲ್ಲಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಬುಕ್ಕು ನಾವು ನೋಡುವಾಗ ಅಲ್ಲಿ ಕಾಣ್ತದೆ ಪುನಃ ದಿಸ್ ಇಸ್ ಓನ್ಲಿ ಆ್ಯಡ್ ಸ್ಟಿಕ್ ಅಂತ ಹೇಳ್ಬಿಡ್ತೇವೆ ನಾವು. ಇದೊಂದು ಅಳತೆಗೋಲು ಮಾತ್ರ, ಆಯಿತಾ. ಅದನ್ನು ವ್ಯಕ್ತಿಗೆ ನೀವು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಹೋಗುವಾಗ ಅದರಲ್ಲಿ ವೇರಿಯೇಷನ್ಸ್ ಬರುತ್ತೆ. ಹಾಗೆ ಇಷ್ಟೇ ತಗೊಳ್ಬೇಕು ಅಂತ ಹೇಳಿ, ಉದಾಹರಣೆಗೆ 3 ಚಪಾತಿ ತಿನ್ಬೇಕು ಅಂತ ಹೇಳಿದ ತಕ್ಷಣ ಅದು ದೊಡ್ಡದಿರ್ಲಿ ಸಣ್ಣದಿರ್ಲಿ 3 ತಿನ್ಬೇಕು ಅನ್ನೋದ್ರೆ ಅದು ಅಸಮಂಜಸ, ಅರ್ಥವಿಲ್ಲದ್ದು. ಬೆಳಿಗ್ಗೆ ಎದ್ದು ಎಲ್ಲರೂ 2 ಲೀಟರ್ ನೀರು ಕುಡಿಬೇಕು ಅಂತಂದ್ರೆ ಯಾರಿಗೆ ನೀರು ಕುಡಿಬೇಕು? ಬಿಸಿಲಲ್ಲಿ ಕೆಲಸ ಮಾಡೋನಿಗ, AC-ಲಿದ್ದವನಿಗ, ಮಗುವಿಗ, ದೊಡ್ಡವರಿಗ. ಅಂದ್ರೆ ಸ್ಟೇಟ್ಮೆಂಟ್ಗಳು ವೇಗ್ ಸ್ಟೇಟ್ಮೆಂಟ್ಗಳಾಗಬಾರ್ದು. ಅದು ಹೇಳಿದ್ದು 2 ಲೀಟರ್ ನೀರು ಕುಡಿಬೇಕು ಅಂತಂದ್ರೆ ಜನರಲ್ ಆಗಿ ಹೇಳ್ಕೊಂಡಿರೋಂಥ ಸ್ಟೇಟ್ಮೆಂಟ್, ವ್ಯಕ್ತಿಗೆ ನೋಡ್ಕೊಂಡು ಹೇಳೋದಂಥದ್ದಿಲ್ಲ. ಆದರೆ ಆಯುರ್ವೇದದಲ್ಲಿ ಆ ಥರದ ಪ್ರಿನ್ಸಿಪಲ್ಸನ್ನು ಹೇಳೋದಿಲ್ಲ. ಟೈಲರ್ ಮೇಡ್ ಡೈಟ್ಗಳು ಅಂತ ಹೇಳಿ ಹೇಳೋದಿಲ್ಲ.
ಇಲ್ಲಿ ಪುರುಷಂ ವೀಕ್ಷ, ಒಬ್ಬೊಬ್ಬ ವ್ಯಕ್ತಿಯನ್ನು ಗುರುತಿಸ್ಕೊಂಡು ಅವನು ಎಷ್ಟು ವಯಸ್ಸು, ಅವನ ಸ್ವಭಾವಗಳು, ಅವನು ಕೆಲಸ ಮಾಡುವಂಥ ವಿಧಾನಗಳು ಇತ್ಯಾದಿ ಎಲ್ಲವನ್ನು ನೋಡಿಕೊಂಡು ಅವನು ಏನು ಬೇಕು ಅಂತ ತೀರ್ಮಾನ ಮಾಡಬೇಕಾಗಿರುವಂಥ ವಿಚಾರ. ಹಾಗೆ ಹಾಗಾಗಿ ಇಲ್ಲಿ ಬ್ಯಾಲೆನ್ಸ್ ಡಯಟ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನುವಂಥದ್ದು ಅದು ಅಂಧಾನುಕರಣೆಗೆ ಅವಕಾಶ ಆಗಬಾರ್ದು. ಅಂಧಾನುಕರಣೆಗೆ ಅವಕಾಶ ಆಗಬಾರ್ದು. ಅವ್ರು ಹೇಳಿದ್ದಾರೆ 150 ಗ್ರಾಮ್ ತಿಂದೆ, 200 ಗ್ರಾಮ್ ಹೇಳಿದೆ 200 ಗ್ರಾಮ್ ತಿಂದೆ, ಆ ಥರ ಆಗೋದು ಬದಲಿಗೆ ಅಲ್ಲಿ ಸ್ವಲ್ಪ ವಿವೇಚನೆ ಬೇಕು. ಇದು ಇಷ್ಟು ತಿಂದರೆ ನನಗೆ ಜೀರ್ಣ ಆಗ್ತದಾ ಇಲ್ವಾ, ಇದು ನನಗೆ ಇದು ಅಭ್ಯಾಸ ಇದೆಯಾ ಇಲ್ವಾ, ಏನೋ ಹೇಳ್ತೀರಿ ತಗೊಳ್ಬೇಕು ತಿನ್ಬೇಕು ಅಂತ, ಅದು ನನಗೆ ಅಭ್ಯಾಸ ಇದೆಯಲ್ಲ ಗೊತ್ತಾಗಬೇಕು. ಯಾಕಂದ್ರೆ ಈ ಅಂಶ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಪರಿಪೂರ್ಣ ಆಹಾರದಲ್ಲಿ ಹೇಳಿರುವಂಥ ಆಹಾರ ಪದಾರ್ಥಗಳಿಗೂ ವ್ಯಕ್ತಿ ತಾನು ಅಭ್ಯಾಸ ಮಾಡ್ತಿರುವಂಥ ಅಭ್ಯಾಸದಲ್ಲಿ ತಗೊಳ್ತಿರುವಂಥ ಆಹಾರಗಳಿಗೂ ಹೊಂದಾಣಿಕೆ ಇರಬೇಕು. ಆ ಹೊಂದಾಣಿಕೆ ಇಲ್ಲದಿದ್ದಾಗ ರೋಗಗಳು ಜಾಸ್ತಿ. ಕೊನೆಗೆ ಆರೋಪ ಮಾಡಿದಕ್ಕೆ ನಾವು ಬ್ಯಾಲೆನ್ಸ್ ಡಯಟ್ ಅಂತ ಇಷ್ಟೆಲ್ಲ ಮಾಡಿದೆ, ಅದು ನನಗೆ ತೊಂದರೆಗಳು ಬರ್ತಾ ಉಂಟು ಯಾಕೆ ಅಂತ ಸಮಸ್ಯೆ ಇರುವುದಲ್ಲಿ ಅರ್ಥ ಆಗಿಲ್ಲ. ಹಾಗೆ ಈಗ ಡಾಕ್ಟರ್, ಪ್ರದೇಶಕ್ಕೆ ಅನುಸಾರವಾಗಿ ಆಹಾರ ಪದ್ಧತಿ ಏನದು? ನಾವು ಸೌತ್ ಕೇಂದ್ರದಲ್ಲಿ ಇರುವವರು ಸಾಮಾನ್ಯ ಇಲ್ಲಿ ಕುಚ್ಚಲಕ್ಕಿ ಊಟ ಮಾಡ್ತೇವೆ, ಮತ್ತೆ ಸ್ವಲ್ಪ ಕೋಸ್ಟಲ್ ಬೆಲ್ಟ್. ಯಾಕೆ ಕುಚ್ಚಲಕ್ಕಿ ಕಲ್ಪನೆ ನಮ್ಮಲ್ಲೇ ಬಂತು? ಯಾಕೆ ಬಂತು ಅಂತಂದ್ರೆ ಪಾರ್ಬಾಯ್ಲ್ಡ್ ರೈಸ್ ಅಂತ ಕರಿತೀವಿ. ಕುಚ್ಚಲಕ್ಕಿನ ಭತ್ತ ಹೊಟ್ಟಿನ ಸಮೇತ ಬೇಯಿಸಿ ನೀರಲ್ಲಿ ಬೇಯಿಸಿ ಆಮೇಲೆ ಹೊಟ್ಟು ತೆಗೆದು ಒಣಗಿಸಿ ಕೊಡುವಂಥದ್ದು. ಅದನ್ನು ನಾವು ಬೇಯಿಸಿದಾಗ ಅದರಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಹಿಡಿದಿಟ್ಕೊಳ್ಳುತ್ತೆ. ಬೆಳ್ತಿಗೆ ಅಕ್ಕಿಯಲ್ಲಿ ಈ ಥರದ ನೀರು ಹಿಡಿದಿಟ್ಕೊಳ್ಳುವಂಥ ಸ್ವಭಾವ ಇಲ್ಲ. ಅರ್ಥ ಆಯ್ತಾ? ಆ ಘಟ್ಟದ ಮೇಲೆ ಅವರಿಗೆ ಬೆಳ್ತಿಗೆ ಅಕ್ಕಿ ಓಕೆ, ಅವ್ರಿಗೆ ಅಷ್ಟು ನೀರಿನ ಅಂಶ ಬೇಡ. ನಮ್ಮಲ್ಲಿ ಇಲ್ಲಿ ಬೆವರುದು ಜಾಸ್ತಿ. ಈಗ ತುಂಬಾ ನೀರು ಕುಡಿದ್ರೆ ಹಸಿವು ಕಡಿಮೆ ಆಗ್ತದೆ. ಬೆವರು ಮತ್ತು ಮೂತ್ರ ಇದು ಶರೀರದಲ್ಲಿರೋ ದ್ರವಾಂಶ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕಾಗಿ ನಮ್ಗಿಲ್ಲಿ ಕುಚ್ಚಲಕ್ಕಿ ಪ್ರಯೋಗಗಳು ಜಾಸ್ತಿ. ಅದೇ ನೀವು ಸಿದ್ದಾಪುರ ಶಿರ್ಸಿ ಕಡೆಗೆ ಹೋದ್ರೆ ಅಲ್ಲಿ ಬೆಳಚಲಕ್ಕಿ ಅಂತ ಸಿಗುತ್ತೆ. ಬೆಳಚಲಕ್ಕಿ. ಅದೇ ನೀವು ಮೈಸೂರು, ದಾವಣಗೆರೆ, ಮಂಡ್ಯ ಆ ಕಡೆಯಲ್ಲಿ ಹೋದ್ರೆ ಅಲ್ಲಿ ರಾಗಿ ಮುದ್ದೆ ಜಾಸ್ತಿ, ರಾಗಿಯನ್ನು ಜಾಸ್ತಿ ಬಳಸುವಂಥದ್ದು. ಗದಗ, ಬಿಜಾಪುರ, ಧಾರವಾಡ ಆ ಕಡೆ ಎಲ್ಲ ಹೋದ್ರೆ ಜೋಳ ಜಾಸ್ತಿ ಸಿಗ್ತದೆ, ಜೋಳದ ಪದಾರ್ಥಗಳು ಜಾಸ್ತಿ ಉಪಯೋಗಿಸ್ತಾರೆ. ಅಂದ್ರೇನು, ಇದೆಲ್ಲ ಮನುಷ್ಯ ಸುತ್ತಮುತ್ತ ಬೆಳೆಯುವಂಥ ಆಹಾರ ಪದಾರ್ಥಗಳು ಮತ್ತು ಆ ಪ್ರದೇಶಕ್ಕೆ ತನಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನ ಮಾರ್ಪಾಡು ಮಾಡಿಕೊಂಡು ಬಂದಿರುವಂಥ ವಿಜ್ಞಾನ ಇದು. ಇದು ನಾವು ಈ ಹಿನ್ನೆಲೆ, ಆಹಾರದ ಹಿನ್ನೆಲೆಯನ್ನು ಗುರುತಿಸಬೇಕು. ಆಗ ನಮಗೆ ಆಯಾ ಪ್ರದೇಶಕ್ಕೆ ಅಲ್ಲಿ ಜೋಳ ತಿಂದರೆ ಮಾತ್ರ ನಮಗೆ ಹಸು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಬರೀ ಅಕ್ಕಿ ತಿಂದರೆ ಧಾರವಾಡ, ಗದಗಗಳಲ್ಲಿ ಜಾಸ್ತಿ ಹಸಿವು ಜಾಸ್ತಿ ಆಗ್ತದೆ, ಜೀರ್ಣ ಆಗಿ ಹೋಗ್ತದೆ. ಅದು ಒಂದು ಭೌಗೋಳಿಕ ಕಾರಣ, ಮತ್ತೊಂದು ಬೇರೆ ಬೇರೆ ಪರಿಸರದ ಕಾರಣ, ಒಂದು ಪಾರಂಪರಿಕ ಹಿನ್ನೆಲೆ, ಎಲ್ಲ ಕಾರಣಗಳಿಂದ ಆಹಾರ ಪದ್ಧತಿಗಳು ಆಯಾ ಪ್ರದೇಶದಲ್ಲಿ ಬೆಳೆದು ಬಂದಿರುವಂತದ್ದು. ಅದನ್ನು ನಾವು ಗುರುತಿಸ್ಕೊಂಡು ಆಯಾ ಪ್ರದೇಶಕ್ಕೆ ಅದು ಸೂಕ್ತ. ಈಗ ಇಲ್ಲಿ ನಾವು ಕುಚ್ಚಲಕ್ಕಿ ತಿಂತಿದ್ದೇವೆ, ನಾವು ಸೌತ್ ಕೇಂದ್ರದವರು ಕುಚ್ಚಲಕ್ಕಿ ತಿನ್ನೋದು ನಮ್ಗೆ ಅಭ್ಯಾಸ. ನಾನು ಬೆಂಗಳೂರಿಗೆ ಹೋಗ್ತೇನೆ, ಹಿಮಾಚಲ ಪ್ರದೇಶಕ್ಕೆ ಹೋಗ್ತೇನೆ, ಅಲ್ಲೂ ನಾನು ಕುಚ್ಚಲಕ್ಕಿ ಹಿಡ್ಕೊಂಡೋಗಿ ಅಲ್ಲಿ ಕುಚ್ಚಲಕ್ಕಿ ಊಟ ಮಾಡ್ತೀನಿ ಅಂತಂದ್ರೆ ಕಾಯಿಲೆಗಳು ಶುರು ಆಗುತ್ತೆ. ಯಾಕಂದ್ರೆ ಅಷ್ಟು ನೀರಿನ ಅಂಶ ಆ ಪ್ರದೇಶಕ್ಕೆ ಅಗತ್ಯ ಇಲ್ಲ. ಈ ತರದ ವಿಚಾರಗಳೆಲ್ಲ ಉಂಟಲ್ಲ. ನಾನು ಒಂದು ಉದಾಹರಣೆ ಕೊಟ್ಟದ್ದು. ಈ ಬೇರೆ ಬೇರೆ ಆಹಾರ ಪದ್ಧತಿಗಳು, ನಮ್ಮ ಆಹಾರ ಪದ್ಧತಿ ನಮಗೆ ಇಲ್ಲಿ ಸೂಕ್ತ. ಈಗ ನಿಮ್ಮ ಪ್ರಕಾರ ಒಂದು ಪರಿಪೂರ್ಣವಾದಂತಹ ಆಹಾರ ಪದ್ಧತಿ ಅಂದ್ರೆ ಏನು? ಇಲ್ಲಿ ಪರಿಪೂರ್ಣ ಆಹಾರ ಪದ್ಧತಿ ಅಂತಂದ್ರೆ ಆಹಾರದಲ್ಲಿ ಅದರ ಸ್ವಭಾವವನ್ನು ಗುರುತಿಸ್ಕೊಳ್ಳುವಂಥದ್ದು, ಆಹಾರ ತಗೊಳ್ಳುವಂಥ ಸಮಯ, ಮತ್ತೆ ಅದನ್ನ ಹೇಗೆ ಪಾಕ ಮಾಡಿ ತಗೊಳ್ತಾ ಇದ್ದೀವಿ ಅನ್ನುವಂಥ ವಿಚಾರಗಳು, ಮತ್ತೆ ಅದರಲ್ಲಿರುವಂಥ ರಸ. ಇಲ್ಲಿ ನಾವು ಬ್ಯಾಲೆನ್ಸ್ ಡಯಟ್ ಅನ್ನುವಂಥದ್ದು ಪ್ರೋಟೀನ್ ಇತ್ಯಾದಿಗಳನ್ನು ನೋಡೋದ್ರ ಬದಲಿಗೆ ಇಲ್ಲಿ ನಾವು ಸಮತೋಲನ ಆಹಾರ ಅಂತ ನಾವು ಕರಿತಿರುವಂಥದ್ದು ಈ ಅಂಶಗಳನ್ನು ಗುರುತಿಸ್ಕೊಂಡು ಆಹಾರ ಅನ್ನುವಂಥದ್ದು 6 ರಸಗಳಿಂದ ಕೂಡಿರಬೇಕು. 6 ರಸಗಳಿಂದ ಕೂಡಿರಬೇಕು. ಮಧುರ, ಅಮ್ಲ, ಲವಣ, ತಿಕ್ತ, ಕಟು, ಕಷಾಯ 6 ರಸಗಳಿದೆ. ಇದರಲ್ಲಿ ಎಲ್ಲ ರಸಗಳು ಸಮ ಪ್ರಮಾಣದಲ್ಲಿ ಇಲ್ಲ. ಲವಣ ಸ್ವಲ್ಪ, ಉಪ್ಪು ರುಚಿಗೆ ಮಾತ್ರ. ಅರ್ಥ ಆಯ್ತಾ? ಸಿಹಿ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಅರ್ಥ. ನಾವು ತಗೊಳ್ಳೋಂಥ ಅಕ್ಕಿ ಸಿಹಿ ರಸ, ಗೋಧಿ ಸಿಹಿ ರಸ, ಅಂದ್ರೆ ಸಿಹಿ ಅಂಶ, ಮಧುರ ರಸ ಜಾಸ್ತಿ ಇರಬೇಕು ಅಂತ ಅದ್ರ ಅರ್ಥ. ಮಧುರ ರಸ ಇರ್ಬೇಕಂತಂದ್ರೆ ಸಕ್ಕರೆ ಹಾಕಿದ ಪಾಯಸವೇ ತಿನ್ನಬೇಕು ಅಂತ ಅರ್ಥ ಅಲ್ಲ. ಯಾಕಂದ್ರೆ ಸಕ್ಕರೆ ಅಂಶದಲ್ಲೂ ಸಹ ವೇರಿಯೇಷನ್ಸ್ ಇರುತ್ತೆ. ಹಣ್ಣಿನಲ್ಲಿರುವಂತ ಫ್ರುಕ್ಟೋಸ್ ಸಿಹಿ ಅಂಶ ಜಾಸ್ತಿ, ಆದ್ರೆ ಅಕ್ಕಿಯಲ್ಲಿರುವಂತ ಸಿಹಿ ಅಂಶ ಅಷ್ಟು ಇರುವುದಿಲ್ಲ. ಹಾಗಾಗಿ ಈ ಅಂಶಗಳನ್ನೆಲ್ಲ ಗುರುತಿಸ್ಕೊಳ್ಬೇಕು ಅಂತ ಹೇಳೋದು. ಈಗ ರೋಗ ನಮಗೆ ಬರಬಾರದು ಅಂತ ಹೇಳಿದ್ರೆ ಯಾವ ರೀತಿ ಆಹಾರ ಪದ್ಧತಿಯನ್ನು ನಾವು ಮೇಂಟೈನ್ ಮಾಡಬೇಕು? ಇಲ್ಲಿ ಕಾಲವನ್ನು ಒಂದು ಗುರುತಿಸ್ಬೇಕಂತ ಹೇಳಿದೆ ನಾನು. ಮತ್ತೆ ಕ್ರಮ, ಆಹಾರದ ಕ್ರಮವೂ ಒಂದುಂಟು. ಯಾವ ಕ್ರಮದಲ್ಲಿ ನಾವು ಆಹಾರ ತಗೊಳ್ತೀವಿ ಅಂತ ಹೇಳಿ. ಉದಾಹರಣೆಗೆ ಒಂದು ಬೆಳಿಗ್ಗೆ ಊಟ ಮಾಡಿ ಆಗಿದೆ, ಹೊಟ್ಟೆ ತುಂಬಿದೆ, ಜೀರ್ಣ ಆಗ್ಲಿಕ್ಕೆ ಸಮಯ ಬೇಕು. ಅದು ಜೀರ್ಣ ಆಗ್ಲಿಕ್ಕಿಂತ ಮುಂಚೆನೆ ಇನ್ನೊಂದು ಊಟ ಮಾಡಿದೆ,
ಊಟವ ತಿಂಡಿಯೇ ತಗೊಂಡೆ ಅದು ಅಧ್ಯಶನ ಅಂತ ಅನ್ಸ್ಕೊಳ್ಳುತ್ತೆ. ಹಿಂದಿನ ಪದಾರ್ಥ ಜೀರ್ಣ ಆಗದೆ ಇನ್ನೊಂದು ಪದಾರ್ಥ ತಗೊಂಡ್ರೆ ಅದು ಅಧ್ಯಶನ ಆಗತ್ತೆ. ಈ ಅಧ್ಯಶನ ಆದಾಗ ಏನಾಗುತ್ತೆ, ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಇನ್ನೊಂದು ವಿಷಮಾಶನ ಅಂತ ಕರಿತೇವೆ. ವಿಷಮಾಶನ ಅಂತಂದ್ರೆ ನಮಗೆ ಒಗ್ಗಿರುವಂಥ ಆಹಾರಗಳು, ಒಗ್ಗದೇ ಇರುವಂಥ ಆಹಾರಗಳು ಎರಡನ್ನು ಸೇರಿಸಿ ತಗೊಳ್ಳುವಂಥದ್ದು. ಆ ಥರದಿಂದನೂ ನಮಗೆ ತೊಂದರೆಗಳಾಗುತ್ತೆ. ಹಾಗೆ ಆಹಾರ ತಗೊಳ್ಳುವಾಗ ಈ ಕ್ರಮಗಳು, ಆಹಾರ ಕ್ರಮ ಅಂತ ಹೇಳ್ತಿದ್ದೀವಿ, ಅದಕ್ಕೆ ನಾವು ಮೊದಲೇ ಹೇಳ್ತಿದ್ವಿ ಆಹಾರ ವಿಜ್ಞಾನ. ನುಂಗುವುದೆಲ್ಲ ಆಹಾರ ಅಲ್ಲ, ಬಾಯಿ ಗಂಟ್ಲಲ್ಲಿ ಇಳಿದಿದ್ದೆಲ್ಲೂ ಆಹಾರ ಆಗೋದಿಲ್ಲ. ಅದಕ್ಕೊಂದು ನೀತಿ ನಿಯಮ ಇತ್ಯಾದಿಗಳೆಲ್ಲ ನಾವು ಗುರುತಿಸಬೇಕು. ಮುಂದಿನ ಸಂಚಿಕೆಗಳಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೋದು. ಖಂಡಿತ. ವೀಕ್ಷಕರೇ, ತುಂಬ ಒಳ್ಳೆಯ, ಅಂದರೆ ಪ್ರತಿಯೊಬ್ಬರು ಕೂಡ ಅರಿತಿರಬೇಕಾದಂಥ ಆಹಾರ ಮತ್ತು ಆರೋಗ್ಯ ಈ ವಿಚಾರವಾಗಿ ಡಾಕ್ಟರ್ ರಾಘವೇಂದ್ರ ಅವರು ತುಂಬ ಒಳ್ಳೆಯ ಮಾಹಿತಿಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡೋ ಸಂದರ್ಭದಲ್ಲಿ ಡಾಕ್ಟರ್ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ಆರೋಗ್ಯ ಮಂಥನ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಘವೇಂದ್ರ ರಾಘು ಅವರು ಆಹಾರ ಮತ್ತು ಆರೋಗ್ಯದ ಬಗ್ಗೆ ಇವತ್ತು ಮಾತಾಡಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.